ತರವಾಡಿನಲ್ಲಿ ಕೂವಂ ಅಳಕ್ಕಲ್ ಹಾಗೂ ಅಡೆಯಾಳಂ ಕಾರ್ಯಕ್ರಮ. ಅಯ್ಯಾಯಿರಪಟ್ಟಂ ಸ್ವರೂಪನಾಡಿನ ಅತ್ಯಂತ ಪುರಾತನ ಋಷಿಮುನಿಗಳ ತಪೋಭೂಮಿ ಉಪ್ಪಳ 25 ವಿಲ್ಲು ಶ್ರೀ ಭಗವತಿ ಕ್ಷೇತ್ರದ ಮಹಾಶಕ್ತಿ ಐವಾರ್ ಭಗವತಿ ಮಾತೆಯ ಪ್ರಧಾನ ತರವಾಡು, ತುರ್ತಿ ಶ್ರೀ ವಿಷ್ಣುಮೂರ್ತಿ ವಯನಾಟು ಕುಲವಾನ್ ಮಹಾಮಲರಾಯ ದೈವಸ್ಥಾನ ತರವಾಡು ಉತ್ಸವ ಸ್ಥಾನದಲ್ಲಿ ಪಡೆಂಕುಡಿ ತೀಯ ತರವಾಡಿನಲ್ಲಿ ಮಹಾ ಉತ್ಸವ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಸೀಮೆಯ ದೈವ ದೇವಾದಿಗಳಿಗೆ ನೈವೇದ್ಯಕ್ಕೆ ಭತ್ತ ಅಳಿಯುವುದು, ಕೂವಂ ಅಳಕ್ಕಲ್ ಹಾಗೂ ಅಡೆಯಾಳಂ ಕಾರ್ಯಕ್ರಮ ಇಂದು ವಿಜೃಂಭಣೆಯಿಂದ ಜರುಗಿತು. ಅದೇ ರೀತಿ 2026 ಏಪ್ರಿಲ್ 9, 10, 11, 12 ದಿನಾಂಕಗಳಂದು ಶ್ರೀ ವಯನಾಟು ಕುಲವಾನ್ ತೆಯ್ಯಂಕೆಟ್ಟು ಮಹೋತ್ಸವ ಭಕ್ತಿಪೂರ್ವಕವಾಗಿ ನಡೆಯಲಿದೆ. ವಿಷ್ಣುಮೂರ್ತಿ ತೆಯ್ಯಂ, ಮಲರಾಯ ಬಂಟ ನೇಮೋತ್ಸವ, ಕೊರತಿಯಮ್ಮನ ಕೋಲ, ಗುಳಿಗನ ಕೋಲ, ವಯನಾಟು ಕುಲವಾನ್ ತೆಯ್ಯಂ, ಕಾಂಡನಾರ್ ಕೇಳನ್ ತೆಯ್ಯಂ ವೆಳ್ಳಾಟಂ ಹೀಗೆ 4 ದಿನಗಳಾಗಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. എല്ലാ ഭക്തജനങ്ങളും നമസ്കാരം. കാസർഗോഡ് ജില്ലയിലെ ഉപ്പള, തുരുത്തി, പടയൻകുടി തറവാട് ക്ഷേത്രത്തിലെ വയനാട്ട് കുലവൻ തെയ്യംകെട്ട് മഹോത്സവം ഏപ്രിൽ മാസം 9-ാം തീയതി മുതൽ 12-ാം തീയതി വരെ നടക്കുകയാണ്. ചിരപുരാതനമായ ഈ മഹാക്ഷേത്രത്തിലെ ഉത്സവത്തിൽ പങ്കാളികളാകുവാൻ മുഴുവൻ ഭക്തജനങ്ങളെയും ആദരപൂർവ്വം ക്ഷണിക്കുകയാണ്. വയനാട്ട് കുലവൻ, കണ്ടനാർക്കാളൻ, വിഷ്ണുമൂർത്തി മുതലായ തെയ്യങ്ങൾ വ്യത്യസ്ത സമയങ്ങളിലായി കെട്ടിയാടപ്പെടുകയാണ്. ഈ മഹോത്സവം ഒരു ജനകീയോത്സവമായി നടത്താൻ വേണ്ടിയിട്ടുള്ള എല്ലാ ഒരുക്കങ്ങളും പൂർത്തിയായി വരികയാണ്. മുഴുവൻ ആളുകളെയും ഈ ഉത്സവത്തിന് വേണ്ടി ക്ഷണിക്കുകയാണ്.